ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ, ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ. ನಂದೀಶನ ನಾಮವ ನಿತ್ಯ ಸ್ಮರಿಸುವ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ನಡುಬೆಟ್ಟು ಕ್ಷೇತ್ರದ ನಂದೀಶ, ನಿನ್ನ ಸೇವೆ ಮಾಡುವುದೇ ನಮಗಾನಂದ. ನಡುಬೆಟ್ಟು ಕ್ಷೇತ್ರದ ನಂದೀಶ, ನಿನ್ನ ಸೇವೆ ಮಾಡುವುದೇ ನಮಗಾನಂದ. ನಿನ್ನ ಪಾದ ಪೂಜೆಯ ಮಾಡುವೆ, ನಿನ್ನ ಪಾದ ಪೂಜೆಯ ಮಾಡುವೆ. ಕೈ ಮುಗಿದು ಬೇಡುವೆ ಕರುಣಾಕರ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಒಲಿದು ಬಾರಯ್ಯ ಶ್ರೀ ನಂದೀಶ, ಭಕ್ತರ ದಯ ಪೊರೆಯುವ ಜಗದೀಶ. ಒಲಿದು ಬಾರಯ್ಯ ಶ್ರೀ ನಂದೀಶ, ಭಕ್ತರ ದಯ ಪೊರೆಯುವ ಜಗದೀಶ. ಮೊರೆ ಕೇಳದೆ ನಿನಗೆ ತಂದೆ, ಮೊರೆ ಕೇಳದೆ ನಿನಗೆ ತಂದೆ. ಕರುಣೆಯ ತೋರೆಯ ಸ್ವಾಮಿ ನಂದೀಶ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ, ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ. ನಂದೀಶನ ನಾಮವ ನಿತ್ಯ ಸ್ಮರಿಸುವ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬಾರಯ್ಯ ನಂದೀಶ, ನಡುಬೆಟ್ಟು ಪುರದೀಶ, ಕರುಣೆಯ ತೋರಯ್ಯ. ಬಾರಯ್ಯ ನಂದೀಶ, ನಡುಬೆಟ್ಟು ಪುರದೀಶ, ಕರುಣೆಯ ತೋರಯ್ಯ. ಕರೆದರೆ ಓಡಿ ಬರುವೆಯ ದೇವಾ, ಶರಣು ನಂದೀಶ ನಂದೀಶ. ಬಾರಯ್ಯ ನಂದೀಶ, ನಡುಬೆಟ್ಟು ಪುರದೀಶ, ಕರುಣೆ. ಯಾಕಂದರೆ ಇಲ್ಲಿ ಮಹಿಮೆ ಒಂದು ಗಂಡದ ಸೇವೆ ಇರ್ಬೋದು. ಇಲ್ಲಿ ನಂದಿಕೇಶ್ವರ ಅಂದ್ರೆ ಭಾರಿ ಪವರ್ಫುಲ್ ಆಗುತ್ತೆ. ಇದು ನನ್ನ ಬಾಯಾಗ ಹೇಳೋಕ್ಕಾಗಿದ್ದ ಸಿಕ್ತು ಅಂತೇಳಿ ನನಗೆ ಭಾಳ ಒಂದು ಅಷ್ಟೊಂದು ಖುಷಿಯಲ್ಲಿ ಇರುವಂಥದ್ದು ದೈವ. ನಾಡ್ಕಳಿ ಅಂದರೆ ಈಗ ಪ್ರಸಿದ್ಧವಾಗಿದೆ. ಒಣಸೆ ಇರ್ಬೋದು, ತುಮ್ಮಾಡಿ, ನಾಡ, ಪಡುಕೋಣ, ಅಕ್ಲಾಡಿ
ಎಲ್ಲ ಕಡೆ ಜನರು ವರ್ಷದ್ದು 500,000 ಜನ ಅನ್ನದಾನಕ್ಕೆ ಅಷ್ಟೊಂದು ಪವರ್ಫುಲ್ ದೇವರಂದೇಳಿ ನಾನು ನಂಬಿರ್ತೇನೆ. ಎಲ್ಲರೂ ನಂಬಿದ್ದಾರೆ. ನಾವಂತೂ ನಮ್ಮ ಗ್ರಾಮ ಕಟ್ಟಿದ ಗ್ರಾಮ ಕಟ್ಟಿದ ದೈವ ಆಗಿಲ್ಲ ಈಗ ಅಂದರೆ ನಮ್ಮ ಮನೆ ದೇವ್ರ ಥರನೇ. ಏನು ಬೇಕಾದರೂ ಕೇಳುವುದು, ದರ್ಶನ ಮಾಡಿಕೊಂಡು ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೊಂದು ನಾವು ಈ ರಾಜಕೀಯ ವ್ಯವಸ್ಥೆಗಳು ಇಲ್ಲಿ ಒಂದು ಏನಾದರೂ ಅರಕೆ ಹೊತ್ಕೊಂಡ್ರು ಅದು ಈಡೇರಿಸಿ ಕೊಡ್ತಾರೆ ಅಂತೇಳಿ ಭಾಳಷ್ಟು ಜನರಿಗೂ ಎಲ್ಲರಿಗೂ ನಂಬಿಕೆ ಇದ್ದ ಸ್ಥಳ ಇದು. ಇಲ್ಲಿ ಗ್ರಾಮೀಣವರು ಎಲ್ಲರೂ ಈ ವ್ಯಾಪ್ತಿಯ ನಾರ್ಕಳಿಯಲ್ಲಿ ಮುಖಂಡರಾದ ಇಲ್ಲಿ ಪಾತ್ರಿಯರಾದ ಪ್ರದೀಪ್ ಶೆಟ್ರು, ಸದಾಶಿವ ಮೇಷ್ಟ್ರು, ಸುಧಾಕರ್ ಶೆಟ್ರು, ಜಯಶೀಲ್ ಶೆಟ್ರು, ಹೀಗೆ ಅನೇಕರು ನಾಯಕರು ಈ ದೇವಸ್ಥಾನ ಬಗ್ಗೆ ಒಂದು ಹೋರಾಟ ಕೊಟ್ಟಿದ್ದಾರೆ. ನಮ್ಮ ಮೂಲ ಚಿಕ್ಕದಿಂದನೇ ನಮ್ಮ ಮನೆಯವರು ಎಲ್ಲ ನಂಬಿಕೊಂಡು ಬಂದಿರ್ತಾರೆ. ಹಾಗೆ ನಾವು ಸಹ ಅದನ್ನು ಎಲ್ಲ ಒಂದು ದೇವಸ್ಥಾನ ಬಗ್ಗೆ ಒಂದು ಗಮನ ಕೊಟ್ಟು ಅಷ್ಟೊಂದು ನೆರವೇರಿಸಿಕೊಟ್ಟು ಊರಿನವರು ಎಲ್ಲರದ್ದು ಒಂದು ಸಪೋರ್ಟಿಂದ ಇಷ್ಟ ಮಟ್ಟಿಗೆ ಬಂದಿದೆ. ಇಲ್ಲಿ ಈ ಜಾತ್ರೆ ಸೇವೆಯಿಂದ ವಿಶೇಷ ಸೇವೆ ಅಂದರೆ ಗೆಂಡೆ ಸೇವೆ, ದರ್ಶನ. ಇಲ್ಲಿ ಎಷ್ಟು ನಂಬಿದಂಥ ದೇವರು ಮತ್ತು ಇತರ ದೇವರಿಗೆಲ್ಲ ಒಂದು ಆಳಿ ಬರುವಂಥದ್ದು. ಒಂದು ಅನ್ನದಾನದಲ್ಲಿ ವರ್ಷ 500,000 ಹೆಚ್ಚಾಗ್ತಾನೆ ಇದೆ. ಈ ಸಲ ಕೋವಿಡ್ ಸಲುವಾಗಿ ಸ್ವಲ್ಪ ಕಮ್ಮಿ ಆಗ್ಬೋದು, ಬಟ್ ಅಷ್ಟು ದೇವರದೊಂದು ವಿಶೇಷ ಉಂಟು. ಅಂದರೆ ಅದು ಹೇಳೋದಲ್ಲ, ದೇವರ ಸುದ್ದಿ ಎಣಿಸಿದಾಗ ನಮ್ಮ ಮೈ ರೋಮೆಲ್ಲ ನಿಂತುಬಿಡುತ್ತೆ. ಅಷ್ಟು ಪವರ್ಫುಲ್ ನಂದಿಕೇಶ್ವರ ದೇವಸ್ಥಾನ. ನಾಗರಾಜ್ ಶೆಟ್ಟಿ ಅಂತ ನಾರ್ಕಳಿ, ಹುಣಸೆ ಜಿಲ್ಲಾ ಪಂಚಾಯತ್. ನಾನು ಪ್ರದೀಪ್ ಶೆಟ್ಟಿ ಮುಕ್ತೇಶ್ವರ ಕುಟುಂಬದ ಒಬ್ಬನಾಗಿರ್ತೇನೆ. ಕ್ಷೇತ್ರದ ದೈವದ ದರ್ಶನ ಪಾತ್ರೆ ಕೂಡ ನಾನಾಗಿರ್ತೇನೆ. ಹಾಗೆ ನಮ್ಮ ಕುಟುಂಬದವರು ಹಿಂದಿನಿಂದ ನಂಬಿಕೊಂಡು ಬಂದಂಥ ಆರಾಧ್ಯ ದೈವ ಶ್ರೀ ತ್ರಿಮುಖ ನಂದಿಕೇಶ್ವರ ಕ್ಷೇತ್ರ ಇದಾಗಿದ್ದು, ಕ್ಷೇತ್ರದಲ್ಲಿ ಹಲವು ಕಾಲದ ಹಿಂದೆ ಅನೇಕ ರೀತಿಯ ಸೇವೆಯನ್ನು ಕ್ಷೇತ್ರದ ದೈವ ನಂದಿಕೇಶ್ವರನು ಭಕ್ತಾದಿಗಳಿಂದ ತೆಗೆದುಕೊಳ್ಳುವುದಲ್ಲದೆ ಕ್ಷೇತ್ರದಲ್ಲಿ ಬಂದು ಬೇಡಿದಂಥ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇದ್ದಂಥ ಶಕ್ತಿಯುತ ದೈವ ಇದಾಗಿದೆ. ನನಗೆ ತಿಳಿದ ಮಟ್ಟಿಗೆ ಹಿಂದಿನ ಕಾಲದ 3 ತಲೆಮಾರು ನನಗಷ್ಟು ನೆನಪಿದೆ. ಅಂದರೆ ಹಿರಿಯವರು ಹೇಳಿರ್ತಾರೆ. ಹಿಂದೆ ನನ್ನ ಅಜ್ಜನವರಾದವರು ಕೃಷ್ಣಪ್ಪ ಶೆಟ್ಟಿಯವರು ಮುಕ್ತೇಶ್ವರರಾಗಿದ್ದರು ಈ ಕ್ಷೇತ್ರಕ್ಕೆ. ಹಾಗೆ ತದನಂತರ ನಾಗೇಶ್ ಶೆಟ್ಟರು ಆದಮೇಲೆ ಶೀನಪ್ಪ ಶೆಟ್ಟರು ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾಗಿ ಈಗಾಗಲೇ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿರ್ತಾರೆ. ಹಾಗೆ ಕ್ಷೇತ್ರ ಸಮಿತಿ ಮಂಡಳಿ ಕೂಡ ಈ ಸಮಿತಿ ರಚನೆ ಆಗಿರ್ತದೆ. ಸಮಿತಿ ಮುಖೇನವೂ ಸಹ ಸಾಕಷ್ಟು ಲೆಕ್ಕಪತ್ರವಾಗಲಿ ಹಾಗೆ ಅನೇಕ ವಿಷಯಗಳಿಗೆ ಸಮಿತಿಯ ಆಹ್ವಾನವನ್ನು ನಾವು ಕ್ಷೇತ್ರದ ಮುಕ್ತೇಶ್ವರ ಹಾಗೂ ಪಾತ್ರಿ ಕುಟುಂಬರವರು ಸೇರಿ ಅವರನ್ನು ಆಹ್ವಾನಿಸಿಕೊಂಡಿರುತ್ತೇವೆ. ಹಾಗೆ ಕ್ಷೇತ್ರ ಅನೇಕ ಅಭಿವೃದ್ಧಿ ಕೂಡ ಆಗಿರ್ತದೆ. ಕ್ಷೇತ್ರದಲ್ಲಿ ಕಳೆದ ಈ ಮಹಾಮಾರಿಯಾಗಿ ದೇಶಕ್ಕೆ ಬಂದಿರುವ ಕೊರೋನಾ ಎಂಬ ಅವಘಡದಿಂದ ಸಾಕಷ್ಟು ತೊಂದರೆ ಆಯಿತು. ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಆಯಿತು. ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೂ ಸಹ ಅಡಚಣೆ ಆಯಿತು. ಕ್ಷೇತ್ರದ ಕೊರೋನಾ ಬರಬೇಕಿದ್ರೆ ಮುಂಚಿತವಾಗಿ ನಾವು ಕಾರ್ಯವನ್ನು ಪುನರ್ನಿರ್ಮಾಣ, ಯಾಕೆಂದರೆ 15 ವರ್ಷಗಳಾಗಿದೆ ಕ್ಷೇತ್ರ ಅಭಿವೃದ್ಧಿಯಾಗಿ. ಮೊದಲು ಅನೇಕ ವರ್ಷದ ಹಿಂದೆ ಒಂದು ಹುಲ್ಲಿನ ಮಾಡಿನಲ್ಲಿ ಇದ್ದಂಥ
ಸಣ್ಣ ಪ್ರಮಾಣದಲ್ಲಿ ಹುಲ್ಲಿನ ಮಾಡಿದ್ದಂಥ ಸ್ಥಳ ಇದಾಗಿದ್ದು, ಕ್ಷೇತ್ರದಲ್ಲಿ ನಾಗದೇವರು, ಯಕ್ಷಿಣಿ, ಹಾಗೆ ಹೊರಸುತ್ತಿನ ಹೈಗುಳಿ ಹಾಗೂ ಕ್ಷೇತ್ರ ಮುಖ್ಯ ದೈವ ಆದಂಥ ತ್ರಿಮುಖ ನಂದಿಕೇಶ್ವರ, ಎಡಭಾಗದಲ್ಲಿ ಗೆಂಡದ ಹೈಗುಳಿ, ಬಲಭಾಗದಲ್ಲಿ ದೊಟ್ಟಿಕಾಲ್ ಚಿಕ್ಕು, ಹಾಗೆ ಸಾಕಷ್ಟು ದೈವಗಳು ಹೊಂದಿದಂಥ 32 ಶಕ್ತಿಯುತ ದೈವಗಳ ಗಣಗಳು ಹೊಂದಿದಂಥ ಮುಖ್ಯ ದೈವ ತ್ರಿಮುಖ ನಂದಿಕೇಶ್ವರನ ಇವನಾಗಿರ್ತಾನೆ. ಈ ದೈವಶಕ್ತಿ ಭಕ್ತಾದಿಗಳು ಏನು ಕೇಳ್ಕೊಳ್ತಾರೋ ಅದನ್ನು ನಿರ್ವಹಿಸುವಂಥ ಶಕ್ತಿಯುತ ದೈವ ಇದಾಗಿದೆ. ಹಾಗೆ ಹೊರಭಾಗದಲ್ಲಿ ಎಡಭಾಗದಲ್ಲಿ ಪಡುವರಿ ಚಿಕ್ಕು, ಪಡುವರಿ ಹೈಗುಳಿ, ತದನಂತರ ನಾಗದೇವರ, ಹಾಗೆ ಇನ್ನು ಮುಂದೆ ಯಕ್ಷಿಣಿ ದೈವ ಕೂಡ ಪ್ರತಿಷ್ಠೆ. ಕೊರೋನಾ ಅಂತ ಯಾರಿಗೂ ಅರಿವು ಇಲ್ಲದಿದ್ದಂಥ ಒಂದು ಮಹಾಮಾರಿ ನಮ್ಮ ದೇಶಕ್ಕೆ ಬಂದುಬಿಟ್ಟಿದೆ. ಹಾಗಾಗಿ ನಾವು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ಕೆ ಕೈಗೊಂಡಿದ್ದೇವೆ. ಗೊತ್ತಿಲ್ಲ ನಮ್ಗೆ ಈ ಥರ ಆಗ್ತದೆ ಅಂತ. ಆದರೆ ಹಣ ಭರಿಸೋದು ಹೇಗೆ? ಸ್ವಲ್ಪ ಭಕ್ತಾದಿಗಳು ಮುಂದೆ ಬರ್ತಾಯಿದ್ರು, ಈ ಥರ ಕೊರೋನಾ ಅಂತ ಬಂದುಬಿಡ್ತು, ಹೇಗೆ ಈ ಅಭಿವೃದ್ಧಿ ಕಾರ್ಯ ನಾವು ಕೈಗೊಳ್ಳೋದು, ಯಾವ ಥರ ಮಾಡೋದು ಅಂತ ನಮ್ಮೊಳಗೆ ಮುಕ್ತೇಶ್ವರ ಸಕುಟುಂಬಕ್ಕೂ ಹಾಗೂ ನಮ್ಮ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲರಿಗೂ ಸಹ ಗೊಂದಲ ಆಯಿತು. ಹೇಗೆ ಮಾಡೋದು, ಈ ದೈವತ ಕಾರ್ಯವನ್ನು ಕೈಗೊಂಡಾಗಿದೆ, ಹೇಗೆ ಮುಗಿಸೋದಪ್ಪ ಅಂತ. ಹೇಗೆ ಆ ಕ್ಷೇತ್ರದಲ್ಲಿ ಹೇಗೆ ಅವನು ಮಾಡಿಸ್ಕೊಂಡಿದ್ದಾನಂದರೆ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಅವನು ಮಾಡಿಸ್ಕೊಂಡಿದ್ದಾನೆ. ಹಗಲು ರಾತ್ರಿ ಬಂದಂಥ ಕೆಲಸಗಾರರಿಗೆ ಮನಸ್ಸು ಕೊಟ್ಟು ಇಚ್ಛಾನುಸಾರವಾಗಿ, ಹೇಗಂದರೆ ಅದು ನಾವು ಹೇಳಲಿಕ್ಕೆ ಅದು ಅಷ್ಟು ಒಂದು ಆಶ್ಚರ್ಯಕರವಾಗಿ ಸೇವೆಯನ್ನು ಜನರಿಂದ ಮಾಡಿಸ್ಕೊಂಡಿದ್ದಾನೆ, ಅದ್ಭುತವಾಗಿ ಮಾಡಿಸ್ಕೊಂಡಿದ್ದಾನೆ. ಯಾಕಂತಂದರೆ ಒಂದು 100 ರೂಪಾಯಿಯೂ ಕೂಡ ಕೊರೋನಾ ಸಂದರ್ಭದಲ್ಲಿ ಕಷ್ಟ ಆದಂಥ ಸಂದರ್ಭ ಎಲ್ಲ ದೇಶಕ್ಕೆ ಗೊತ್ತಿರುವಂಥದ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಗೊತ್ತಿರುವಂಥ ಈ ವಿಷಯ. ಆದರೆ ಆ ಸಂದರ್ಭದಲ್ಲಿ 16 ಲಕ್ಷ ವೆಚ್ಚದಲ್ಲಿ ನಾವು ಕ್ಷೇತ್ರ ಅಭಿವೃದ್ಧಿ ಮಾಡಿರ್ತೇವೆ. ಮುಖ್ಯ ಗರ್ಭಗುಡಿಯ ದ್ವಾರಬಾಗಿಲಾಗಲಿ, ಹಾಗೆ ಕ್ಷೇತ್ರದ ನಾಗದೇವರ ಶಿಲಾಪೀಠ ಆಗಲಿ, ಹಾಗೆ ಯಕ್ಷಿಣಿ ಗರ್ಭಗುಡಿ ಸ್ಥಾನ ಬದಲಾವಣೆ ಆಗಲಿ, ಹೊರಭಾಗದಲ್ಲಿ ಹೊರಸುತ್ತಿನ ಹೈಗುಳಿಯ ಸ್ಥಾನ ಬದಲಾವಣೆ ಆಗಲಿ, ಹಾಗೆ ಹಸಲು ತಿಮ್ಮ ಅಂತ ಹೊರಭಾಗದಲ್ಲಿದ್ದಂಥ ದೈವಶಕ್ತಿ ಬಲಭಾಗಕ್ಕೆ ಬರಬೇಕನ್ನುವಂಥ ಆರೂಢ ಪ್ರಶ್ನೆ ಇಟ್ಟಿದ್ದೇವೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ಆರೂಢ ಹಾಗೂ ತುಂಬ ಅದು ಪರಿಹಾರ ಪ್ರಾಯಶ್ಚಿತ್ತಗಳನ್ನು ಲಕ್ಷಗಟ್ಟಲೆ ಖರ್ಚು ಮಾಡಿ ಅದನ್ನೆಲ್ಲ ನಾವು ಯಾವ ರೀತಿಯಲ್ಲಿ ಇಷ್ಟ ಆಗ್ತದೆ, ದೇವರ ಮನಸ್ಪೂರ್ವಕವಾಗಿ ತೃಪ್ತಿಗೊಂಡ್ರೆ ಬಂದಂಥ ಭಕ್ತಾದಿಗಳು ಅದೇ ರೀತಿಯಲ್ಲಿ ಬೇಡ್ಕೊಂಡಿರುವಂಥದ್ದು ನೆರವೇರ್ತದೆ ಅನ್ನುವಂಥ ಆಶೆಯಲ್ಲಿ ನಾವು ಅದನ್ನು ತುಂಬ ಅಚ್ಚುಕಟ್ಟಾಗಿ ಕ್ರಮವತ್ತಾಗಿ ನಾವೆಲ್ಲರೂ ಸೇರಿ ಮುಕ್ತೇಶ್ವರ ಕುಟುಂಬದ ಎಲ್ಲ ಪ್ರತಿಯೊಬ್ಬರ ಬೇವೂರು ಹನಿಯೂ ಸಹ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಅಗತ್ಯವಾಗಿ ಇಲ್ಲಿ ಕಾರ್ಯ ನೆರವೇರಿದ್ರಿಂದ ಇಷ್ಟು ಅಚ್ಚುಕಟ್ಟಾಗಿ ಅದ್ಭುತವಾದಂಥ ಒಂದು ಬದಲಾವಣೆ ಈ ಸಂದರ್ಭದಲ್ಲಿ ಕಾಣಲಿಕ್ಕೆ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಮಿತಿ ಹಾಗೂ ಈ ಮುಕ್ತೇಶ್ವರ ಕುಟುಂಬ ವರ್ಗ. ಯಾಕೆಂದರೆ ಇಡೀ ಊರಿನವರೇ ಹೇಳುವಂಥ ಒಂದು ಆಶ್ಚರ್ಯಕರ ಒಂದು ಸಂದರ್ಭ ಉಂಟಾಗಿದೆ. ಯಾಕೆಂದರೆ ಈ ಥರ ಆಗ್ತದೆ ಅನ್ನುವಂಥದ್ದು ಯಾರು ಕನಸಲ್ಲೂ ಅಂದ್ಕೊಳ್ಳಿಲ್ಲ. 2020ರಲ್ಲಿ ಬಂದಂಥ ಮಹಾಮಾರಿಯಿಂದ ಇಷ್ಟು ಒಂದು ಅದ್ಭುತವಾಗಿ ಸ್ವಚ್ಛವಾಗಿ ಒಂದಂಥ ಗರ್ಭಗುಡಿಯಲ್ಲಿ ನೇರವಾಗಿ ಹೊರಭಾಗದಲ್ಲೇ ಬಂದಂಥ ಭಕ್ತಾದಿಗಳಿಗೆ ನೇರವಾಗಿ ಕಾಣಿಸುವಂಥ ಶಕ್ತಿ ರೂಪದಲ್ಲಿ ತೋರಿಸ್ಕೊಟ್ಟವರು ಮುಕ್ತೇಶ್ವರ ಕುಟುಂಬ ಹಾಗೂ ಸಮಿತಿ ಸರ್ವ ಸದಸ್ಯರು, ಸಮಿತಿ ಅಧ್ಯಕ್ಷರು. ಇವರೆಲ್ಲರಿಗೂ ಸಹ ನಮ್ಮ ಮುಕ್ತೇಶ್ವರ ಕುಟುಂಬ ವರ್ಗದಿಂದಲೂ ಹಾಗೂ ಸರ್ವ ಭಕ್ತಾದಿಗಳಿಂದಲೂ ಅನಂತ ಅಭಿನಂದನೆಗಳು ಮೊದಲನೇದಾಗಿ ಸಲ್ಲಿಸಬೇಕಾಗ್ತದೆ. ಯಾಕೆಂತಾದರೆ ಅವರು ಮಾಡಿರುವಂಥ ಕಾರ್ಯದಿಂದ ಹೊರಭಾಗದಲ್ಲಿ ಕೆಲವರು ಇವತ್ತು ಆ ನಂಬಿಕೆ ಇಟ್ಟಿದ್ದಾರೆ. ಹೊರಭಾಗದಿಂದಲೇ ನೋಡಿಕೊಂಡು ನಾನು ಒಂದು ಬೇಡ್ಕೊಂಡು ಮನಸ್ಪೂರ್ವಕವಾಗಿ ಕೇಳ್ಕೊಂಡು ಹೋಗ್ತೇನೆ, ದೇವರೇ ನನಗೆ ಅನುಗ್ರಹಿಸಿ ಅನ್ನಂತೇಳಿ ಬೇಡ್ಕೊಂಡು ಹೋಗುವಂಥ ಕುಟುಂಬಗಳು ಈಗಲೂ ಸಹ ಇದ್ದಾರೆ. ಅವರಿಗೆ ಅವ್ರ ಮನಸ್ಪೂರ್ವಕವಾಗಿ ಹೇಗೆ ಬೇಡ್ಕೊಂಡು ಹೋಗಲಿಕ್ಕೆ ಅವಕಾಶಗಳನ್ನು ಇಲ್ಲಿ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಹೊರಭಾಗದ ಎಷ್ಟೋ ದೂರ ನಿಂತಿದ್ರೂ ಸಹ ನೇರವಾಗಿ ಮುಖ್ಯ ದೈವ ಆದಂಥ ಶ್ರೀ ನಂದಿಕೇಶ್ವರನ ಕಾಣುವಂಥ ಅವಕಾಶ ಇಲ್ಲಿ ನಾವು ಕಲ್ಪಿಸಿಕೊಟ್ಟಿದ್ದೇವೆ. ಹಾಗೆ ಕ್ಷೇತ್ರದಲ್ಲಿ ಹಲವು ರೀತಿಯ ಅಭಿವೃದ್ಧಿ ಆಗಿರುವಂಥದ್ದು. ಈಗಾಗಲೇ 6 ಲಕ್ಷಕ್ಕಿಂತ ಹೆಚ್ಚು ಕೈಯಿಂದ ಭರಿಸಿರ್ತೇವೆ. ಯಾಕೆಂದರೆ ತುಂಬ ಸಡನ್ನೇ ಆಗಿ ಅಲ್ಲಿ ಕೊರೋನಾ ಬಂದಿರೋದ್ರಿಂದ ಯಾವ ಕೆಲಸವೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವ ಕೆಲಸ ಮಾಡಲಿಕ್ಕಂದರೆ ಅಲ್ಲಿ ಈಗ ಭಕ್ತಾದಿಗಳಿಂದಲೂ ನಾವು 1 ರೂಪಾಯಿನೂ ಸಹ ಇಂಥ ಭಕ್ತಾದಿಗಳು ಕೊಡಿ ಇಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಯಾಕೆಂತಾದರೆ ಇಂಥೆಲ್ಲ ಅದ್ಭುತವಾಗಿ, ಯಾಕೆಂದರೆ ಮೊದಲು ಶಿಲೆ ಇರಲಿಲ್ಲ. ದೈವ ಸನ್ನಿಧಾನದ ಗರ್ಭಗುಡಿ ನೆಲದಿಂದ ಹಿಡಿದು ಶಿಲೆ ಪೀಠದವರೆಗೂ ಸಹ ಶಿಲೆದಿಂದಲೇ ಮಾಡಿದ್ದೇವೆ. ಪ್ರತಿಯೊಂದು ಸಹ ಶಿಲೆ ಅದ್ಭುತವಾಗಿ 100 ಕಾಲ ಇರಬೇಕು. ಈ ಸನ್ನಿಧಾನದಲ್ಲಿ ಯಾವ ರೀತಿಯಲ್ಲಿ ಮಹಿಮೆ ಮೆರಿತಾ ಇದೆಯೋ ಅದೇ ಕ್ಷೇತ್ರಾನುಗ್ರಹ ಸರ್ವ ಭಕ್ತಾದಿಗಳು ಪಡೆದುಕೊಂಡು ಎಲ್ಲ ನಮ್ಮ ಊರಿನ ಹಾಗೂ ಹೊರ ಊರಿನ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಕ್ಷೇತ್ರದ ಅನುಗ್ರಹ ಒಂದೇ ರೀತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಕಾರ್ಯವನ್ನು ನಮ್ಮ ಕೈಯಿಂದ ಭರಿಸಿ, ಅಂದರೆ ನಮ್ಮ ಮುಕ್ತೇಶ್ವರ ಕುಟುಂಬ ವರ್ಗ ಹಾಗೂ ಸಮಿತಿಯ ಎಲ್ಲ ಸದಸ್ಯರು ಅದನ್ನು
ಕಷ್ಟ ನಷ್ಟ ಏನೇ ಆದರೂ ಸಹ ಅದನ್ನು ಅವ ಮಾಡಿಸ್ಕೊಂಡಿದ್ದಾನೆ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕೆಂತಾದರೆ ಬಂದಂಥ ಸಂದರ್ಭ ಅಂದರೆ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಭಕ್ತರೇ ಹಾಗೂ ಸಾರ್ವಜನಿಕರಿಗೆ ತಮಗೆ ಅದ್ಭುತವಾದಂಥ ಈ ಶಕ್ತಿ ತಮಗೆಲ್ಲರಿಗೂ ಅನುಗ್ರಹಿಸಲಿ. ಹಾಗೆ ಬಂದಂಥ ಎಲ್ಲ ಈ ಸಂದರ್ಭದಲ್ಲಿ ಇವತ್ತು ಮೊದಲನೇದಾಗಿ ಬೆಳಿಗ್ಗೆ ಮಂಗಳಾರತಿ ಕೂಡ ಬೆಳಿಗ್ಗೆ ನಡೆದಿದೆ. ಯಕ್ಷಗಾನ ಈ ಸಂಜೆ ಇದೆ. ಹಾಗೆ ಕ್ಷೇತ್ರದಲ್ಲಿ ಈಗ ಗೆಂಡ ಸೇವೆ ಇದೆ. ಮೊದಲನೇದಾಗಿ ಮಂಗಳಾರತಿ ನಡೀಲಿಕ್ಕಿದೆ. ತದನಂತರ ಗೆಂಡ ಸೇವೆ, ಆದ ನಂತರ ಅನ್ನ ಸಂತರ್ಪಣೆ ಇದೆ. ಅನ್ನ ಸಂತರ್ಪಣೆ ನಾವು ಒಂದು 15-20 ವರ್ಷದಿಂದ ನಿರಂತರವಾಗಿ ನಾವು ಅನ್ನ ಸಂತರ್ಪಣೆ ಸಾರ್ವಜನಿಕವಾಗಿ ಸೇವೆ ಭಕ್ತಾದಿಗಳು ಸ್ಥಳಕ್ಕೆ ಹೇಗೆ ಸಲ್ಲಿಸ್ತಾ ಇದ್ದಾರೋ ಅದೇ ರೀತಿ ಒಂದು ಅನ್ನ ಸಂತರ್ಪಣೆಯೂ ಇಲ್ಲಿ ನಡಿಬೇಕಂತೇಳಿ ನಾವು ಮುಕ್ತೇಶ್ವರ ಕುಟುಂಬ ವರ್ಗ ಚರ್ಚಿಸಿ ಒಂದು ಅನ್ನ ಸಂತರ್ಪಣೆ ಪ್ರಾರಂಭಗೊಳಿಸ್ತೇವೆ. ಹಾಗೆ ಯಕ್ಷಗಾನವೂ ಸಹ ನಮ್ಮ ಕ್ಷೇತ್ರದ ವತಿಯಿಂದ ಹಾಗೂ ಭಕ್ತಾದಿಗಳ ಧನ ಸಹಾಯದಿಂದ ಮೊದಲನೇದಾಗಿ ಒಂದು ಕನಿಷ್ಠ ಒಂದು 2006ರಲ್ಲಿ ಒಂದು ಯಕ್ಷಗಾನ ಒಂದು ಪ್ರಾರಂಭ ಆಯಿತು. 2006ರಲ್ಲಿ ಹೇಗೆ ಪ್ರಾರಂಭ ಆಯಿತು ಅಂದರೆ ಅದೇ ರೀತಿ ಇಲ್ಲಿವರೆಗೂ ಸಹ ಒಂದು ಚಕ್ರದಂತೆ ಸನ್ನಿಧಾನದ ದೈವಶಕ್ತಿ ಪ್ರಾರಂಭಗೊಳಿಸ್ಕೊಂಡು ಬರ್ತಾ ಇದ್ದಾನೆ. ಅದ್ಭುತವಾಗಿ ಆ ಕ್ಷೇತ್ರದ ದೈವ ಬರ್ಸ್ಕೊಳ್ತಾ ಇದೆ. ಹಾಗಂದರೆ ಅಷ್ಟು ಅಚ್ಚುಕಟ್ಟಾಗಿ ಕ್ಷೇತ್ರದ ಮಹಿಮೆಯೇ ಇದೆಲ್ಲದಕ್ಕೆ ಕಾರಣ ಅಂತ ನೀವು ಒಮ್ಮೆನೇ ಏಕಧೈರ್ಯದಿಂದ ನಾನು ಮನಸ್ಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತಾ ಇದ್ದೇನೆ. ಯಾಕೆಂತಾದರೆ ಈ ಕ್ಷೇತ್ರದಲ್ಲಿ ಮೊದಲು ಒಂದು ರೀತಿಯಲ್ಲಿ ಒಂದು ಮಂಗಳಾರತಿ ಒಂದು ಸಣ್ಣ ಪ್ರಮಾಣದಲ್ಲಿ ಪೂಜೆ ಅಂತೇಳಿ ಹೇಳಿ ಬರುವವರಿದ್ದರು. ಯಾಕಂದರೆ ಅದೇ ತಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಭಕ್ತಾದಿಗಳೇ, ಇಡೀ ಊರೇ ಹೇಗಿತ್ತು ಒಂದು 15-20 ವರ್ಷದಿಂದ ಇಡೀ ನಮ್ಮ ಈ ಕುಂದಾಪುರ ತಾಲೂಕು ಹೇಗಿತ್ತು, ಈಗ ಹೇಗಿದೆ, ಪೂರ್ಣ ಇವತ್ತಿನ ಪರಿಸ್ಥಿತಿಗೆ ಎಲ್ಲ ಬದಲಾವಣೆ ಆಗಿದೆ. ಹಾಗೆ ಈ ಕ್ಷೇತ್ರದ ಊರಿನ ಭಕ್ತಾದಿಗಳು ಸಹ ಅಷ್ಟೇ ಬದಲಾವಣೆ ಆಗಿದ್ದಾರೆ. ಯಾವುದಕ್ಕೂ ಈ ಕ್ಷೇತ್ರದ ಅನುಗ್ರಹ ಕಮ್ಮಿ ಆಗಲಿಲ್ಲ. ನಿಮಗೆ ತಿನ್ನಲಿಕ್ಕಾಗಲಿ ಉಣ್ಲಿಕ್ಕಾಗಲಿ ಖರ್ಚಿಗಾಗಲಿ ಎಲ್ಲದರಲ್ಲೂ ದೈವಶಕ್ತಿ ಅನುಗ್ರಹ ಕೊಟ್ಟಿದೆ. ಅದೇ ಪ್ರಕಾರ ಭಕ್ತಾದಿಗಳು ಸಹ ಹಾಗೆ ಇವತ್ತಿಗೂ ಸಹ ಏನು ದೇಣಿಗೆ ಕೊಡಬೇಕು, ಯಾವ ರೀತಿಯಲ್ಲಿ ಕ್ಷೇತ್ರ ಅಭಿವೃದ್ಧಿಗೆ ನೀಡಬೇಕು ಅದನ್ನು ಭಕ್ತಾದಿಗಳಿಂದಲೇ ಇಷ್ಟೆಲ್ಲ ಕಾರ್ಯ ಆಗಿದೆ ಅನ್ನುವಂಥದ್ದು ಒಂದು ಹೆಮ್ಮೆಯ ವಿಷಯ. ಯಾಕೆಂತಾದರೆ ನಾವು ಮುಕ್ತೇಶ್ವರ ಕುಟುಂಬವಾದ ನಾನಾಗಿರ್ಬೋದು, ಆದರೆ ಪಾತ್ರೆ ದೈವದ ಪಾತ್ರೆ ನಾನಾ ಪಾತ್ರೆಗಳಾಗಿರ್ಬೋದು. ಹಾಗೆ ಬರೇ ಅದರಿಂದ ಆಗೋದಿಲ್ಲ, ದೈವಶಕ್ತಿಯ ಅನುಗ್ರಹ ಪಡೆದುಕೊಂಡಂಥ ಭಕ್ತಾದಿಗಳಿಂದ ಇಷ್ಟೆಲ್ಲ ಕಾರ್ಯ ಆಗ್ತದೆ ಬಿಟ್ಟರೆ ನಮ್ಮಿಂದ ನಮ್ಮ ಕುಟುಂಬ ಹಾಗೂ ಸಮಿತಿಯಿಂದ ಏನೂ ಅಲ್ಲ, ಎಲ್ಲ ಭಕ್ತಾದಿಗಳಿಂದಲೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಕ್ಷೇತ್ರದಲ್ಲಿ ಅನ್ನದಾನ ಇವತ್ತು ಒಂದು ಈ ಕೊರೆನೋ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಒಂದು ಅಂತರವನ್ನು ಕಾದುಕೊಳ್ಬೇಕು, ಎಲ್ಲ ಮುನ್ಸೂಚನೆ ನಾವು ಹೇಳಿರ್ತೇವೆ. ಪಾಲನೆ ಈ ಸಂದರ್ಭದಲ್ಲಿ ಕಷ್ಟ ಸಾಧ್ಯವೇ. ನಿನ್ನೆ ಈಗಾಗಲೇ ನಮ್ಮ ದೈವ ಹತ್ತಿರದ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಕ್ಷೇತ್ರದಲ್ಲೂ ಸಹ ಅಷ್ಟೊಂದು ಜನ ನೋಂದಣಿ ಆಗಲಿಲ್ಲ. ಯಾಕೆಂದರೆ ಸಣ್ಣ ಪ್ರಮಾಣದಲ್ಲಿ ಆಗಿದೆ, ಅದೇ ಪ್ರಮಾಣದಲ್ಲಿ ಇಲ್ಲೂ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ನಿರೀಕ್ಷೆ ಇಟ್ಟಿದ್ದೇವೆ. ಹಾಗೆ ನಂದಿಕೇಶ್ವರ ಪರಿವಾರ ದೇವರು ನಡುಬೆಟ್ಟು ಇದರ ನಾರ್ಕಳಿ ನಡುಬೆಟ್ಟು ಇದರ ಗೆಂಡೋತ್ಸವ ಸಮಾರಂಭದಲ್ಲಿ ಎಲ್ಲ ಜನರು ಸಂಪನ್ನರಾಗಿದ್ದಾರೆ. ಈ ಪರಿಸರದ ಭಾಳಷ್ಟು 2,000-3 ಸಾವಿರ ಜನ ಈ ಅನ್ನಸಂತರ್ಪಣೆ ಗೆಂಡೋತ್ಸವಕ್ಕೆ ಎಲ್ಲ ಜನರು ಬರ್ತಾ ಇದ್ದಾರೆ. ಈ ನಂದಿಕೇಶ್ವರನ ಅನುಗ್ರಹದಿಂದ ಜನರ ಎಲ್ಲ ಬೆಳಕು ಹಸನಾಗುತ್ತೆ ಎನ್ನುವಂಥ ನಂಬಿಕೆ ಜನರಲ್ಲಿದೆ. ಭಾಳ ಈ ಪರಿಸರದಲ್ಲಿ ಭಾಳ ಶಕ್ತಿಶಾಲಿಯಾದ, ನಮ್ಮ ಊರಿನ ಭಾಷೆಯಲ್ಲಿ ಹೇಳುವುದಾದರೆ ಭಾಳ ಘಟಾಘಟಿ ದೈವ. ಪಾತ್ರಿಗಳು ಭಾಳ ಜೋರಿದ್ದಾರೆ. ಪಾತ್ರಿಗಳ ನುಡಿ ಕೇಳಬೇಕಂತ ಬಂದೆ, ಆದರೆ ಪಾತ್ರಿಗಳ ನುಡಿ ಇನ್ನು 8 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ನಾನು ಇಲ್ಲಿ ಅಲಸಾಡಿ ಹತ್ರ ಅಲ್ಲಿ ಒಂದು ದೇವದ ಮನೆಗೆ ಹೋಗಬೇಕಿತ್ತು, ಇಲ್ಲಿಂದ ಮುಕ್ಷಿವಲ್ಲಿ ಹೋಗುವಂತ ಹೋದೆ. ಇನ್ನೊಂದು ಬರುವ ವರ್ಷಕ್ಕಾದರೂ ಪಾತ್ರಿಗಳ ನುಡಿ ಕೇಳಲಿಕ್ಕೆ ಇಲ್ಲಿ ಬರಬೇಕನ್ನುವಂಥ ಆಶಯ ಹೊಂದಿದ್ದೆ. ಮತ್ತು ಈ ಪರಿಸರದ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ರಸ್ತೆ ಆಗಬೇಕು. ಈ ನಡುಬೆಟ್ಟು ದೇವಸ್ಥಾನಕ್ಕೆ ಸ್ವಲ್ಪ ದೂರ ಮಾತ್ರ ರೋಡ್ ಆಗಿದೆ, ಮತ್ತು ಇಲ್ಲಿವರೆಗೆ ಬರಲಿಕ್ಕೆ ರೋಡಿನ ಅವಶ್ಯಕತೆ ಇದ್ದುದರಿಂದ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಚಿಂತನೆ ಮಾಡ್ತೇನೆ. ರಘುರಾಮ್ ಶೆಟ್ಟಿ ಏಳ್ಮುಡಿಯವರು ಇಡೀ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಅವರ ಅಲಂಕಾರ ನೋಡಿದರೆ ಇದರಲ್ಲಿ ವಿಶೇಷತೆ ಇದೆ ಎನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ನಾನು ಈ ಸಲ ಅಚಾನಕ್ಕಾಗಿ ಬಂದೆ, ಬೆಳಿಗ್ಗೆ ಪಾತ್ರಿಗಳು ಬಂದಿದ್ದರು. ನಾನು ನಮ್ಮ ಹುಡುಗನಿಗೆ ಹೇಳಿದ್ದೆ, ನನಗೆ ಆ ಪಾತ್ರಿಗಳ ಒಂದು ದರ್ಶನ ಕೇಳಬೇಕಂತ. ನಾಗರಾಜನ ಹತ್ರ ಕೇಳಿದ್ರೆ 7:30 ಬನ್ನಿ ಅಂತ. ಏನು ನಮಗೆ 1000 ಜನ ನಾಳೆ ಇದೈತಲ್ಲ, ಯಾವ್ದು ಹೇಳಿ, ಕೋವಿಡ್ 10:30 ಗಂಟೆ ಕೊಡುವಂಥದ್ದಿದೆ ಕಂಡ್ಲೂರಿನಲ್ಲಿ. ಆದ್ದರಿಂದ
ಈ ಪರಿಸರದಲ್ಲಿ ಈಗಾಗಲೇ ಇಲ್ಲಿ ನಮ್ಮ ನಾಯಕರಾದ ಹರ್ಕೂರು ಮಂಜೇಶ್ ಶೆಟ್ಟರ್ ಇದ್ದಾರೆ, ಇಂದಿರಾ ಶೆಟ್ಟಿ ಇದ್ದಾರೆ, ನಾಗರಾಜ್ ಶೆಟ್ಟರ್ ಇದ್ದಾರೆ, ನಮ್ಮ ವಿಜಯ ಬ್ಯಾಂಕಿನ ಸದಾಶಿವ ಮಾಸ್ಟರ್ ಇದ್ದಾರೆ, ನಮ್ಮ ತೇಜಪ್ ಶೆಟ್ಟಿ ಇದ್ದಾರೆ, ವಿಜಯ ಬ್ಯಾಂಕಿನ ತೇಜಪ್ ಶೆಟ್ಟಿ ಇದ್ದಾರೆ, ಸುಧಾಕರ್ ಶೆಟ್ಟಿ ಇದ್ದಾರೆ. ಭಾಳಷ್ಟು ಜನ ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರ ಹೆಸರು ಹೇಳಲಿಕ್ಕೆ ಸುಮಾರು ಹೊತ್ತಾಗುತ್ತೆ, ಕ್ಷಮೆ ಕೊಡಿ ನಮಗೆ. ಈ ದೇವರ ಅನುಗ್ರಹದಿಂದ ನಿಮಗೆಲ್ಲರಿಗೂ ಯಶಸ್ಸಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಂದೀಶ ಜಗದೀಶ, ನಂದೀಶ ಜಗದೀಶ, ಲೋಕೋದ್ಧಾರಕ ಪರಮ ಪಾವನ ಸ್ವಾಮಿ ನಂದೀಶ. ನಮ್ಮ ಊರಿನ ಈ ನಡುಬೆಟ್ಟಿನಲ್ಲಿರುವಂತಹ ನಂದಿಕೇಶ್ವರ ಮತ್ತು ಪರಿವಾರ ದೈವಗಳದು. ಇದು ಬಹಳ ಕಾರಣಿಕದ ದೈವ ಅನ್ನೋದು ನಮ್ಮ ಇಡೀ ಕೇವಲ ನಮ್ಮ ಈ ಪ್ರದೇಶಕ್ಕೆಲ್ಲ, ಶಿವಮೊಗ್ಗ, ಬೆಂಗಳೂರು, ವಿದೇಶಗಳಲ್ಲಿರುವಂಥವರು ಕೂಡ ಹೇಳಿಕೊಳ್ಳುವಂಥ ಇದೆ. ನಮ್ಮ ಹಿರಿಯರೆಲ್ಲರೂ ಕೂಡ ಈ ದೈವವನ್ನು ನಂಬಿಕೊಂಡು ಬಂದವರು. ಮೂಲತಃ ನಮ್ಮ ಕುಲದೇವರ ಸರಸ್ವತಿ ನಾರಾಯಣಿ ದೇವಿಯಾದರೂ ಕೂಡ ನಾವು ಈ ದೇವರನ್ನು ನಂದಿಕೇಶ್ವರನ ನಂಬಿಕೊಂಡು ಬಂದಿದ್ದೇವೆ. ನಮ್ಮ ಮನೆಯ ಪ್ರತಿ ಕೆಲಸ ಕಾರ್ಯ ಆಗುವಾಗ ನಂದಿಕೇಶ್ವರನ ಹೆಸರನ್ನು ಹೇಳಿ ನಮ್ಮ ಕೆಲಸ ಕಾರ್ಯ ಮಾಡ್ತೇವೆ. ನಮಗೆ ಎಷ್ಟರ ಮಟ್ಟದ ನಂಬಿಕೆ ಅಂತ ಹೇಳಿದರೆ, ಈ ಊರನ್ನು ಬಿಟ್ಟು ಪರ ಊರಿಗೆ ಹಿಂದಿನ ಕಾಲದಲ್ಲಿ ಹೋದಂತಹ ನನ್ನ ದೊಡ್ಡಪ್ಪ, ನನ್ನ ಅಪ್ಪ ಇವರೆಲ್ಲ ಬಂದಂಥ ಸಂದರ್ಭದಲ್ಲಿ ಆ ದೈವದ ನುಡಿ ಹೇಗಿತ್ತಂತ ಹೇಳಿದರೆ, ಅವರನ್ನು ನಾನು ಊರಿಗೆ ಬರುವಾಗ ಮಾಡ್ತೇನೆ, ಅವ್ರಿಗೆ ಇದ್ದಕ್ಕಿದ್ದಾಗ ಮನಸ್ಸಲ್ಲಿ ಪರಿವರ್ತನೆಯಾಗಿ ಊರಿಗೇ ಹೋಗೋದು ಬೇಡ ಅನ್ನೋಂಥ ಸ್ಥಿತಿ ಅವರ ಮನಸ್ಸಲ್ಲಿತ್ತು. ಆದರೆ ಆ ದೈವ ಅವರನ್ನು ಕರೆಸಿಕೊಳ್ತು. ಆ ದೈವದ ನುಡಿ ಹೇಗೆ ಆಗಿತ್ತೋ ಅದೇ ರೀತಿ ಅವರೆಲ್ಲರೂ ಊರಿಗೆ ಬಂದರು. ಆ ನಂತರದಲ್ಲಿ ಅವರೆಲ್ಲ ಕುಟುಂಬಗಳು, ಈಗ ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ಅತ್ಯಂತ ಕಷ್ಟದಲ್ಲಿದ್ದಂತಹ ದಿನಗಳಿದ್ವು, ನಾವು ಓದಲಿಕ್ಕೆ ಇದಕ್ಕೆಲ್ಲ, ಅದಕ್ಕೆಲ್ಲ ನಾವು ದೈವವನ್ನು ನಂಬಿಕೊಂಡು ಮುಂದೆ ಹೊತ್ಕೊಂಡು ಹೋಗ್ತಿದ್ದ ಹಾಗೆ ಇವತ್ತು ಒಂದು ಉತ್ತಮವಾದ ಸ್ಥಿತಿಯಲ್ಲಿ ದೈವದ ಆರಾಧನೆ ಮಾಡಲಿಕ್ಕೆ ಮತ್ತು ದೇವರೆಲ್ಲರ 10 ಜನರ ಮುಂದೆ ನಿಂತ್ಕೊಂಡು ಮಾತಾಡಲಿಕ್ಕೆ ಆ ಶಕ್ತಿಯನ್ನು ಕೊಟ್ಟಂಥದ್ದು ಆ ದೈವದ ಕಾರಣಿಕವಾದ ಶಕ್ತಿ. ಮತ್ತು ಈ ದೈವದ ಆಡಳಿತ ನಡೆದುಕೊಂಡು ಬಂದಂಥ ಹಿಂದಿದ್ದಂಥ ನಾವು ಮುಕ್ಕಾಲಸ್ಥರು ಅಂತ ಹೇಳ್ತೇವೆ, ಶ್ರೀನಪ್ಪ ಶೆಟ್ಟರ್ ಅಂತಿದ್ದದ್ದು, ಮತ್ತು ಅವರ ಮನೆ ನಾಗಮ್ಮ ಶೆಟ್ಟಿಯವರು, ಇವರೆಲ್ಲರೂ ಹೇಗೆ ಇದು ಮಾಡ್ತಿದ್ರಂದರೆ, ನಮ್ಮೆಲ್ಲ ಬಂದಂಥ ಭಕ್ತಾದಿಗಳನ್ನು ತಮ್ಮ ಮನೆಯವರಾಗಿ ನೋಡಿಕೊಳ್ಳೋದು. ನಾನು ಚಿಕ್ಕವನಿದ್ದಾಗ ಬರ್ತಿದ್ದೆ, ಬನ್ನಿ ಮಗ ಕೂತ್ಕೊಳ್ಳಿ ಅಂತ ಹೇಳಿ ಬೆಲ್ಲ ನೀರು ಕೊಡುವುದು, ಮತ್ತು ಆ ಕಷ್ಟದ ದಿನಗಳಲ್ಲೂ ಕೂಡ ಬಂದಂಥ ಭಕ್ತರು ಚೆನ್ನಾಗಿ ನೋಡಿಕೊಂಡಂಥ ಆ ಎಲ್ಲ ಹಿರಿಯರನ್ನು ಈ ಸಂದರ್ಭ ನೆನೆಸ್ಕೊಳ್ತೇನೆ. ಮತ್ತು ಈ ನಂದಿಕೇಶ್ವರ ದೇವಸ್ಥಾನದ ಆಡಳಿತದ ಮಂಡಳಿಯವರು ಯಾವುದೇ ಜಾತಿ ಭೇದ ಯಾವುದೂ ಇಲ್ಲದೆ ಎಲ್ಲ ವರ್ಗದವರಿಗೂ ಪ್ರವೇಶ ಇದೆ. ಇದು ನಮಗೆ ಹೆಮ್ಮೆ ತರುವಂಥದ್ದು. ನಂದಿಕೇಶ್ವರನಿಗೆ ಮೇಲು ಕೀಳು ಅನ್ನುವಂಥ ಭಾವನೆ ಇಲ್ಲ, ಎಲ್ಲರೂ ಒಂದು. ಅದನ್ನು ಆಡಳಿತ ಮಂಡಳಿಯವರು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮತ್ತು ಎಲ್ಲ ಭಕ್ತಾದಿಗಳು ಒಟ್ಟು ಸೇರಿ ಬಹಳ ಉನ್ನತವಾಗಿ ದೈವದ ಸ್ಥಾನದಲ್ಲಿ ಒಂದು ಹೊರಗೆ ನೋಡುವಾಗಲೇ ಖುಷಿಯಾಗಬೇಕು. ಮತ್ತು ಇಂದು ಕಾಣುವಂಥ ಅದ್ಧೂರಿಯ ವಾತಾವರಣ ಒಂದು ರೀತಿಯ ದೈವ ಕಳೆ ಎಲ್ಲ ಕಡೆ ಕಾಣಿಸ್ತಿದೆ. ನಂದಿಕೇಶ್ವರ ಮತ್ತು ಪರಿವಾರ ದೈವಗಳು ಎಲ್ಲರನ್ನು ರಕ್ಷಣೆ ಮಾಡ್ತಿದೆ. ಇಂತಹ ಕಾರಣಿಕಗಳು ನಮ್ಮೊಂದು ಮನೆಯಲ್ಲ, ಇಲ್ಲಿ ಹಲವರ ಮನೆಗಳಲ್ಲಿ ಈ ಕಾರಣಿಕವೆನ್ನುವಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಈ ಕಾರಣಿಕಕ್ಕೆ ಕಾರಣವಾದಂತೂ ಅಲ್ಲಿ ಕುಳಿತಂಥ ಯಜಮಾನನಾಗಿ ನಂದಿಕೇಶ್ವರ ಮತ್ತು ಎಲ್ಲ ಪರಿವಾರ ದೈವಗಳು, ಹಾಗೆ ಇದನ್ನು ನಂಬಿಕೊಂಡು ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ಇನ್ನಷ್ಟು ಪ್ರಗತಿಪರವಾದ ಹಾದಿ ಅವರು ಸಿಗುವಂತಾಗಲಿ. ಅವರ ಮನೆಯಲ್ಲಿ ಓದುವಂಥ ಮಕ್ಕಳು ಮತ್ತು ಉದ್ಯೋಗದಲ್ಲಿರುವಂಥವರಿಗೂ ಇನ್ನೂ ಉನ್ನತವಾದ ಸ್ಥಾನ ಖಂಡಿತ ಆ ನಂದಿಕೇಶ್ವರ ನಂಬಿಕೊಂಡು ಬಂದರೆ ಎಲ್ಲವೂ ಸಾಧ್ಯವಾಗ್ತದೆ ಅನ್ನುವುದಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಎಲ್ಲರೂ ದೈವವನ್ನು ಸದಾಕಾಲ ಬೆಳಿಗ್ಗೆ ಸಂಜೆ ಆರಾಧಿಸ್ತಾ ಬನ್ನಿ. ಪ್ರತಿ ನುಡಿಯಲ್ಲೂ ಕೂಡ ಆ ದೈವವನ್ನು ನೋಡಿಕೊಂಡು ಬನ್ನಿ. ಈ ಕಾರ್ಯವನ್ನು ನಾವೆಲ್ಲರೂ ಮಾಡಿದರೆ ಉನ್ನತವಾದ ಸ್ಥಿತಿ ನಾವೆಲ್ಲ ಬರಲಿಕ್ಕೆ ಸಾಧ್ಯ ಇದೆ. ಓಂ ಶ್ರೀ ನಂದಿಕೇಶ್ವರಾಯ ನಮಃ. ಅವಕಾಶ ನೀಡಿದಂಥ V4 ಚಾನಲ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾಗರಾಜ GS ಪ್ರಾಧ್ಯಾಪಕರು ನಾವು. ಒಂದು ಶಿಸ್ತುಬದ್ಧವಾದ ಒಂದು ಆಚರಣೆಗಳನ್ನು ಮಾಡಿಕೊಂಡು ಇವತ್ತು ಈ ದೈವದ ಮನೆ ಸಾಮಾನ್ಯವಾಗಿ ಒಂದು ಪ್ರತಿಷ್ಠಿತವಾದ ಒಂದು ದೇವಸ್ಥಾನವಾಗಿರ್ತದೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ನಾನು ಬರ್ತೇನೆ. ಬರುವ ಉದ್ದೇಶ ಅಂತ ಹೇಳಿದರೆ, ಈ ದೇವಸ್ಥಾನದ ಆ ಶಿಸ್ತುಬದ್ಧವಾದ ಆಚರಣೆಯನ್ನು ನೋಡಿ ಅನೇಕ ದೂರ ಊರಿನ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಅಂಥ ಭಕ್ತಾದಿಗಳು ವರ್ಷಕ್ಕೊಮ್ಮೆ ಆದರೂ ಕೂಡ ಅವರ ಮಗ ನೋಡಿ ಸಂತೋಷದಿಂದ ಮಾತಾಡಿ ದೇವರ ಕೃಪೆಗೆ ಅವರು ಪಾತ್ರರಾಗ್ತಿದ್ರು. ಬಹುಶಃ ಇದು ಇಡೀ ನಮ್ಮ ಆ ಹರ್ಕೂರು ಗ್ರಾಮಕ್ಕೆ ಒಂದು
ವಿಶೇಷವಾದ ಒಂದು ದಿನ ಅನ್ನೋದನ್ನು ನಾನು ನಡುಬೆಟ್ಟು ದೇವಸ್ಥಾನ ಬಹುಶಃ ಈ ಊರಿನ ನಾರ್ಕಳಿ ಭಾಗ ಅಲ್ಲದೆ ಅದು ಇಡೀ ಹರ್ಕೂರು ಗ್ರಾಮ ಅಲ್ಲದೆ ಮತ್ತು ಹೊರ ಊರಿನ ಅನೇಕ ಕುಟುಂಬಗಳು ಕೂಡ ವರ್ಷ ಪ್ರತಿ ಈ ಒಂದು ಉತ್ಸವಕ್ಕೆ ಹಾಜರಾಗ್ತಾ ಇದ್ದಾರೆ. ಇಲ್ಲಿ ಉತ್ಸವ ಅಂತ ಹೇಳಿದ್ರೆ ಮೊದಲು ಕೇವಲ ಗಂಡ ಸೇವೆ ಮಾತ್ರ ಇತ್ತು. ಇವತ್ತು ಗಂಡ ಸೇವೆ ಅಲ್ಲದೆ ಬಹುಶಃ ಮಾವಿನಕಟ್ಟೆ ಮೇಳದ ಸೇವಾರ್ಥಿಗಳು ಯಾರಾದರೂ ಒಬ್ಬರು ಪ್ರತಿ ವರ್ಷ ಕೂಡ ಇಲ್ಲಿ ಮಾವಿನಕಟ್ಟೆ ಮೇಳದ ಆಟವನ್ನು ಆಡ್ತಾಯಿದ್ರು. ಅನ್ನ ಸಂತರ್ಪಣೆ ಮತ್ತು ಆಟದ ಸೇವೆಯನ್ನು ಒಬ್ಬರೇ ಸೇವಾರ್ಥಿಗಳು ಮಾಡ್ತಾಯಿದ್ರು. ಈ ಸೇವಾರ್ಥಿಗಳು ಸಾಮಾನ್ಯ 37ನೇ ಇಸ್ವಿಯವರೆಗೂ ಕೂಡ ಬುಕ್ ಆಗಿದೆ. ಹಾಗಾದರೆ ಇಲ್ಲಿ ಒಂದು ವಿಶೇಷತೆ ಇದೆ ಅನ್ನೋದನ್ನು ನಾವಿಲ್ಲಿ ಮನಗಂಡಬೇಕಾಗ್ತದೆ. ಆದ್ದರಿಂದ ಈ ದೇವಸ್ಥಾನ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ನೋಡಬೇಕು, ಈ ಊರಿಗೆ ಶ್ರೇಯಸ್ಸಾಗಬೇಕು, ನಂಬಿದ ಭಕ್ತಾದಿಗಳು ಕೂಡ ಆ ಭಗವಂತನ ಒಳ್ಳೇದು ಮಾಡಲಿ ಎನ್ನುವಂಥದ್ದು ನಾನು ನಂದಿಕೇಶ್ವರನಲ್ಲಿ ಬೇಡಿಕೊಳ್ಳುತ್ತಾ ಬಹುಶಃ ಸಮಗ್ರವಾದ ಅಭಿವೃದ್ಧಿಯನ್ನು ಬಹುಶಃ ಈ ಮಾಧ್ಯಮದವರು ಕೂಡ ಈ ದೇವಸ್ಥಾನದ ಬಗ್ಗೆ ಆಸಕ್ತಿಯಿಂದ ಇಲ್ಲಿ ನನ್ನ ಕಾರ್ಯಕ್ರಮ ರೂಪಿಸಬೇಕೆನ್ನುವಂಥ ಉದ್ದೇಶದಿಂದ ಇಲ್ಲಿವರೆಗೆ ಕಷ್ಟಪಟ್ಟು ಬಂದಿದ್ದಾರೆ. ಅವರಿಗೂ ಕೂಡ ಆ ಭಗವಂತನು ಶ್ರೇಯಸ್ಸನ್ನು ಬಗೆಯಲಿ ಅನ್ನುವಂಥ ಹಂಬಲದೊಂದಿಗೆ ನನ್ನ ಒಂದು 2 ಮಾತನ್ನು ನಾನು ಮುಗಿಸಿಬಿಡ್ತೇನೆ. ಜೈ ಹಿಂದ್. ನಾವು ಮನೆ ದೇವರು ವರ್ಷ ಬರ್ತಾ ಇದ್ದೀವಿ. ಮೊದಲಿಗೆ ಬರುವಾಗ ನಡ್ಕೊಂಡು ಬರ್ತಾ ಇದ್ದೀವಿ, ನಂತರ ಬೈಕ್ ತೊಗೊಂಡು ಬರ್ತಾ ಇದ್ದೀವಿ, ಈಗ ಕಾರಲ್ಲಿ ಬರ್ತಾ ಇದ್ದೀವಿ. ಅಂದರೆ ಆ ನಂದಿಕೇಶ್ವರನ ದಯ, ಅವನ ಶಕ್ತಿಯಿಂದಲೇ ನಾವೆಲ್ಲರೂ ಬದುಕ್ತಾ ಇರೋದು. ನಮ್ಮ ಜೀವನವೂ ಸಹ ಅವನಿಂದಲೇ. ಯಾವುದೇ ಕಾರಣಕ್ಕೂ ದೇವರನ್ನು ನಂಬಿದವರು ಯಾವತ್ತೂ ಕೆಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ನಾನೇ. ಯಾಕಂದರೆ ಇಡೀ ಜಗತ್ತನ್ನೇ ಬೆಳಗೋ ದೇವರು. ನಾವು ಅವನನ್ನೇ ನಂಬಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಅಜ್ಜನ ಕಾಲದಿಂದಲೂ ನಮ್ಮ ತಂದೆ, ನಾವು ಮತ್ತು ನಮ್ಮ ಮಕ್ಕಳು ಮತ್ತು ನಮ್ಮ ಮೊಮ್ಮಕ್ಕಳು ಸಹ ಅವನನ್ನೇ ನಂಬಿ ಬದುಕಬೇಕು, ಜೀವನದಲ್ಲಿ ಮುಂದೆ ಹೋಗಬೇಕು. ಎಲ್ಲರೂ ಸಹ ಇದೇ ರೀತಿ ನಂಬಿ ಹೋದರೆ ಅವನ ಆಶೀರ್ವಾದದೊಂದಿಗೆ ಎಲ್ಲರೂ ಮುಂದೆ ಒಳ್ಳೆಯ ರೀತಿಯಿಂದ ನಾವು ಬದುಕ್ತೀವಿ. ಭಕ್ತರಿಗಾಗಿ ಧರೆಗೆ ಬಂದೆಯ ನಡುಬೆಟ್ಟು ಕ್ಷೇತ್ರದ ನಂದಿಕೇಶ್ವರ, ಕರುಣೆ ತೋರುವ ಕರುಣಾಮಯನೇ, ಕಾರುಣ್ಯ ಮೂರ್ತಿನೇ ನಂದಿಕೇಶ್ವರ, ನಂಬಿದವರನು
ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ, ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ. ನಂದೀಶನ ನಾಮವ ನಿತ್ಯ ಸ್ಮರಿಸುವ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಸೇವೆ ಮಾಡುವುದೇ ನಮಗಾನಂದ, ನಿನ್ನ ಪಾದ ಪೂಜೆಯ ಮಾಡುವೆ, ನಿನ್ನ ಪಾದ ಪೂಜೆಯ ಮಾಡುವೆ. ಕೈ ಮುಗಿದು ಬೇಡುವೆ ಕರುಣಾಕರ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. 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 ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ, ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ. ನಂದೀಶನ ನಾಮವ ನಿತ್ಯ ಸ್ಮರಿಸುವ. ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬಾರಯ್ಯ ನಂದೀಶ ನಡುಬೆಟ್ಟು ಪುರದೀಶ ಕರುಣೆಯ ತೋರಯ್ಯ. ಬಾರಯ್ಯ ನಂದೀಶ ನಡುಬೆಟ್ಟು
ದೈವನ್ ಮಾಡಿದ ಮಹನೀಯರ ಹೆಸರನ್ನು ಓದಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಪಟ್ಟಿ ಮಾಡಿಕೊಂಡು ಪುನಃ ನಾವು ಹೇಳಲಿಕ್ಕಿದ್ದೇವೆ. ದಯವಿಟ್ಟು ಸಹಕರಿಸಬೇಕು, ಯಾರು ಬೇಸರಿಸಬಾರದಾಗಿ ಕೇಳಿಕೊಳ್ತಾ ಇದ್ದೇವೆ. ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ, ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ, ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ, ನಂದೀಶನ ನಾಮವ ನಿತ್ಯ ಸ್ಮರಿಸುವ, ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ನಿನ್ನ ಸೇವೆ ಮಾಡುವುದೇ ನಮಗಾನಂದ, ನಿನ್ನ ಪಾದ ಪೂಜೆಯ ಮಾಡುವೆ, ನಿನ್ನ ಪಾದ ಪೂಜೆಯ ಮಾಡುವೆ, ಕೈ ಮುಗಿದು ಬೇಡುವೆ ಕರುಣಾಕರ, ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ, ಬನ್ನಿರೆಲ್ಲ ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಈ ದೇವಸ್ಥಾನ ಬಹುಶಃ ನಮಗೆಲ್ಲ ತಿಳಿದಂಗೆ ನಿಮಗೆಲ್ಲ ತಿಳಿದಿರ್ಬೋದು, ಪರಶುರಾಮ ಸೃಷ್ಟಿಯಲ್ಲಿ ನಾಗಾರಾಧನೆ, ದೈವಾರಾಧನೆ ಬಹಳಷ್ಟು ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಇದು. ಈ ಸಹ್ಯಾದ್ರಿಯ ತಪ್ಪಲಲ್ಲಿ ಬಹುಶಃ ಕರ್ಣಾಕರ್ಣಿಕೆಯಾಗಿ ಕೇಳಿದ ಪ್ರಕಾರ ಕೆಲವು ಕಾಲದ ಹಿಂದೆ, ಭಾಳಷ್ಟು ವರ್ಷಗಳ ಹಿಂದೆ ಇಲ್ಲಿ ಕ್ಷಾಮ ಡಾಮರವೇನೋ ಬಂದು ಅತಿವೃಷ್ಟಿಯೋ ಅನಾವೃಷ್ಟಿಯೋ ಸಂಭವಿಸಿ ದೇವರನ್ನು ನೆನೆದಾಗ ಇಲ್ಲಿ ಪ್ರತ್ಯಕ್ಷಗೊಂಡದ್ದು ನಂದಿ ಎನ್ನುವಂಥ ಒಂದು ದೈವ ಅಂತ ಹೇಳಿ ಕೇಳಿದ್ದೇವೆ. ಈಶ್ವರನ ಪ್ರಥಮ ಗಣವಾದಂಥ ನಂದಿಕೇಶ್ವರ ಇಲ್ಲಿ ನೆಲೆ ನಿಂತ ತದನಂತರ ಸಪರಿವಾರ ಅದರೊಂದಿಗೆ ಕೂಡಿಕೊಂಡಿತ್ತು. ಅಲ್ಲದೆ ಹೈಗುಳಿ ಎನ್ನುವಂಥ ಒಂದು ದೈವ, ಒಂದು ಪ್ರತಿಷ್ಠಿತ ಮನೆತನ ಹಳಿಗೇರಿಯಿಂದ ಇಲ್ಲಿವರೆಗೆ ವಲಸೆ ಬರಬೇಕಾದ ಬಂತಂತೆ. ಆ ಕಾಲದಲ್ಲಿ ಅವರನ್ನು ಬೆಂಬತ್ತಿಕೊಂಡು ಬಂದಂಥ ಹೈಗುಳಿ ಇಲ್ಲೇ ನೆಲೆ ನಿಂತಿತ್ತು ಎನ್ನುವುದು ಈ ಒಂದು ಇತಿಹಾಸ ಪ್ರತೀತಿ.
ಹಾಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಮೊದಲು ಕೇವಲ ಒಂದು ಹುಲ್ಲು ಮಾಡಿನ ಒಂದು ವ್ಯವಸ್ಥೆ ಇದ್ದಿತ್ತು. ತದನಂತರ ಊರ ಭಕ್ತಾದಿಗಳ ಎಲ್ಲರ ದಾನಿಗಳ ನೆರವಿನಿಂದ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರವಾಯಿತು. ಈ ಜೀರ್ಣೋದ್ಧಾರವಾಗುವ ಮೊದಲು ಸಹ ಇಲ್ಲಿ ಒಂದು ಶಕ್ತಿ ಎಷ್ಟಿತ್ತಂತ ಹೇಳಿದರೆ ಊರಿನಲ್ಲಿ ಯಾವುದೇ ಕ್ಷಾಮಗಳು ಬಂದರೂ ಇಲ್ಲಿ ಸುಭಿಕ್ಷವಾಗಿತ್ತಂತೆ. ಹಾಗೆಯೇ ಜನ ನಂಬಿಕೊಂಡು ಇಲ್ಲಿ ಆರಾಧಿಸಿಕೊಂಡು ಬಂದರು. ಈಗ ಎಲ್ಲರ ಒಂದು ಸಹಕಾರದಿಂದ ಜೀರ್ಣೋದ್ಧಾರಗೊಂಡು ಸಂಪನ್ನವಾಗಿ ನಿಂತಿದೆ. ಈ ಊರಿನ ಒಂದು ಪ್ರತಿಷ್ಠೆಯೂ ಹೌದು ಈ ನಡುಬೆಟ್ಟು ನಂದಿಕೇಶ್ವರ ಹಾಗೂ ಪರಿವಾರ ದೈವ. ಈ ಒಂದು ದೇವಸ್ಥಾನದ ಒಂದು ಪ್ರತೀತಿಯನ್ನು ತಾವು ಪ್ರಚುರಪಡಿಸಿದರೆ ನಿಮ್ಮ V4 ಚಾನೆಲ್ ಮೂಲಕ ನಿಮಗೂ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಅರಿವಿನ ಜ್ಯೋತಿ ಬೆಳಗು ದೇವನ ಭಕ್ತರಿಗಾಗಿ ದರೆಗೆ ಬಂದೆಯ ನಡುಬೆಟ್ಟು ಕ್ಷೇತ್ರದ ನಂದಿಕೇಶ್ವರ ಕರುಣೆ ತೋರುವ ಕರುಣಾಮಯನೇ ಕಾರುಣ್ಯ ಮೂರ್ತಿನಿ ನಂದಿಕೇಶ್ವರ ನಂಬಿದವರನು ಕಾಯುವ ದೇವ ನಡುಬೆಟ್ಟು ಕ್ಷೇತ್ರದ ನಂದಿಕೇಶ್ವರ. ಕಾಲು ಚಿಕ್ಕಮ್ಮ ಬಲಬದಿ ಆಯ್ಗುಳಿಯು ನಿನ್ನ ಎಡದಲ್ಲಿ ನಾಗ ಮತ್ತು ಯಕ್ಷಮ್ಮ ಪಡುವರಿ ಚಿಕ್ಕು ಆಯ್ಗುಳಿ ದೇವ ನಿನ್ನ ಹಿಂದೆ ನೆಲೆಸಲು ಹಸಿರು ತಿಮ್ಮ ವರಸುತ್ತಿನಾಯ್ಗುಳಿ ಪರಿವಾರ ದೈವವು ಕಾವಲು ಇರಲು ಭಕ್ತರ ಮೊರೆಯಾಲಿಸು ಸ್ವಾಮಿ ನಡುಬೆಟ್ಟು ತ್ರಿಮುಖ ನಂದಿಕೇಶ್ವರ. ಭುವ ಭಯಾಂತರ ದೂರ ಮಾಡುವ ಕೃಪಾಕರ ಶ್ರೀನಂದಿಕೇಶ್ವರ ಭಕ್ತ ಹೃದಯದಿ ವಿರಾಜಿಸುತ್ತಿರುವ ನಡುಬೆಟ್ಟು ಕ್ಷೇತ್ರದ ನಂದಿಕೇಶ್ವರ. ಮಕರ ಸಂಕ್ರಾಂತಿ ಶುಭ ದಿನದಲ್ಲಿ ಹಾಲು ಹಬ್ಬದಿ ಗಂಡ ಸೇವೆಯ ಬೆಳಕಿನ ಸೇವೆ ಗಡಿ ಪೂಜೆ ಪಡೆಯುವ ನಡುಬೆಟ್ಟು ತ್ರಿಮುಖ ನಂದಿಕೇಶ್ವರ. ಕಷ್ಟ ಎಲ್ಲವ ದೂರ ಮಾಡುತ್ತಾ ನಿನ್ನ ಮಹಿಮೆಯ ಸಾರಿದ ದೇವ ಕ್ಷೇತ್ರ ಪಾತ್ರಿಯ ನುಡಿಯ ನುಡಿಸುತ್ತ ದಿವ್ಯ ಲೀಲೆಯ ತೋರಿದ ದೇವ ನಿನ್ನ ಸ್ತೋತ್ರವ ಪಠಿಸುವೆನಯ್ಯ ನಂಬಿದವರನು ಹರಸುವ ದೇವ ನಿನ್ನ ಸ್ಮರಣೆಯೇ ನಮ್ಮ ಜೀವನವಯ್ಯ ಸಕಲ ಕಾರ್ಯಕ್ಕೂ ಸಿದ್ಧಿ ನೀಡು ನಂದೀಶ ಶರಣು ನಂದೀಶ ದೇವ ಶರಣು 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 ನಂದೀಶ.
ಬನ್ನಿರಲ್ಲ ಬನ್ನಿ ಹೋಗುವ ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ ಬನ್ನಿರಲ್ಲ ಬನ್ನಿರಲ್ಲ ಬನ್ನಿ ಹೋಗುವ ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ ಬನ್ನಿರಲ್ಲ ಬನ್ನಿ ಪೂಜೆ ಮಾಡುವ ಬನ್ನಿರಲ್ಲ ಬನ್ನಿ ಪೂಜೆ ಮಾಡುವ ನಂದೀಶನ ನಾಮವ ನಿತ್ಯ ಸ್ಮರಿಸುವ ಬನ್ನಿರಲ್ಲ ಬನ್ನಿರಲ್ಲ ಬನ್ನಿ ಹೋಗುವ ನಡುಬೆಟ್ಟು ಕ್ಷೇತ್ರದ ಶ್ರೀ ನಂದೀಶ ಭಕ್ತರ ದಯ ಪೊರೆಯುವ ಜಗದೀಶ ಮೊರೆ ಕೇಳದೆ ನಿನಗೆ ತಂದೆ ಮೊರೆ ಕೇಳದೆ ನಿನಗೆ ತಂದೆ ಕರುಣೆಯ ತೋರೆಯ ಸ್ವಾಮಿ ನಂದೀಶ ಬನ್ನಿರಲ್ಲ ಬನ್ನಿರಲ್ಲ ಬನ್ನಿ ಹೋಗುವ ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ ಬನ್ನಿರಲ್ಲ ಬನ್ನಿರಲ್ಲ ಬನ್ನಿ ಹೋಗುವ ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ ಬನ್ನಿರಲ್ಲ ಬನ್ನಿ ಪೂಜೆ ಮಾಡುವ ಬನ್ನಿರಲ್ಲ ಬನ್ನಿ ಪೂಜೆ ಮಾಡುವ ನಂದೀಶನ ನಾಮವ ನಿತ್ಯ ಸ್ಮರಿಸುವ ಬನ್ನಿರಲ್ಲ ಬನ್ನಿರಲ್ಲ ಬನ್ನಿ ಹೋಗುವ ನಡುಬೆಟ್ಟು ಕ್ಷೇತ್ರದ
ಹಾಡುವ ಹಕ್ಕಿಯು ಚಿಲಿಪಿಲಿ ಎನ್ನುತ್ತ ಮಂತ್ರವ ಹಾಡಿರಲು ಕೇಳಯ್ಯ ಬಾರಯ್ಯ ನಂದೀಶ ನಡುಬೆಟ್ಟು ಪುರದೀಶ ಕರುಣೆಯ ತೋರಯ್ಯ. ವಿಧ ವಿಧ ಸುಮಗಳ ಭಕ್ತರು ತಂದರೆ ಸ್ವೀಕರಿಸುವ ಜಿರಿಯ. ವಿಧ ವಿಧ ಸುಮಗಳ ಭಕ್ತರು ತಂದರೆ ಸ್ವೀಕರಿಸುವ ಜಿರಿಯ. ಕಷ್ಟಗಳೆಲ್ಲವ ಹೂವಾಗಿಸು ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರದ ದೇವನ ಕಾಣುವ. ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ, ಬನ್ನಿರೆಲ್ಲ ಬನ್ನಿ ಪೂಜೆ ಮಾಡುವ. ನಂದೀಶನ ನಾಮವ ನಿತ್ಯ ಸ್ಮರಿಸುವ. ಬನ್ನಿರೆಲ್ಲ ಬನ್ನಿ ಹೋಗುವ, ನಡುಬೆಟ್ಟು ಕ್ಷೇತ್ರ